ತಿರುಪತಿ ರಹಸ್ಯಗಳ ರಾಜಧಾನಿ, ತಿರುಪತಿ ಆಧ್ಯಾತ್ಮಿಕ ರಾಜಧಾನಿ, ತಿರುಪತಿ ನಿಗೂಢ ಬೆಟ್ಟಗಳ ರಾಜಧಾನಿ, ತಿರುಪತಿ ರಹಸ್ಯಮಯ ಜೀವ ಜಂತುಗಳ ನರ ಮಾನವರ ರಾಜಧಾನಿ. ತಿರುಪತಿ ತಿಮ್ಮಪ್ಪ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತಿರುಪತಿ ತಿಮ್ಮಪ್ಪ ಎಲ್ಲರ ಬಯಕೆಗಳನ್ನ ಈಡೇರಿಸುವ ದೈವ. ದೇಶ ವಿದೇಶಗಳಿಂದ ಕೋಟ್ಯಾಂತರ ಜನರು ನೋಡಲು ಇವನನ್ನ ಬಯಸುತ್ತಾರೆ. ಅಷ್ಟು ಕೋಟ್ಯಾಂತರ ದೇಶ ವಿದೇಶಗಳಿಂದ ತಿಮ್ಮಪ್ಪನನ್ನು ಜನ ಸುಮ್ಮನೆ ನೋಡಲು ಬರುತ್ತಾರೆ. ಇದರ ಅರ್ಥ ಅಲ್ಲೇನೋ ವಿಸ್ಮಯವಿದೆ, ಅಲ್ಲೇನೋ ಚಮತ್ಕಾರಿ ಶಕ್ತಿ ಇದೆ. ಹಾಗಂತ ತಾನೇ ಅಲ್ಲಿ ಜನ ಅಷ್ಟೊಂದು ಶಕ್ತಿ ಭಕ್ತಿಯಿಂದ ಬರೋದು. ಹಾಗಾದ್ರೆ ಆ ವಿಸ್ಮಯವೇನು, ಆ ರಹಸ್ಯವೇನು? ಕೆಲವು ದಿನಗಳ ಹಿಂದಷ್ಟೇ ತಿರುಪತಿ ತಿಮ್ಮಪ್ಪನ ದೇವಾಲಯದ ಪ್ರಧಾನ ಅರ್ಚಕರಾಗಿದ್ದ ರಮಣ ದೀಕ್ಷಿತರು ಮಾಧ್ಯಮದ ಮುಂದೆ ದೇವಾಲಯದ ಕೆಲವು ಬೆಚ್ಚಿ ಬೀಳುವ ಸಂಗತಿಗಳನ್ನ ಬೆಚ್ಚಿಟ್ಟಿದ್ದರು. ಅದರಲ್ಲಿ ಒಂದು ವೈಕುಂಠ ಗುಹೆ ಹಾಗೂ ಕೆಲವು ನರಮಾನವರು ವಾಸಿಸುವಂತಹ ಜಾಗ. ಹಾಗಾದ್ರೆ ತಿರುಮಲ ಬೆಟ್ಟದಲ್ಲಿ ಒಂದು ರಹಸ್ಯಮಯ ಗುಹೆ ಇರೋದು ನಿಜಾನ? ಈ ವೈಕುಂಠ ಗುಹೆದ ರಹಸ್ಯವೇನು? ಇದರ ಹಿಂದಿನ ಇತಿಹಾಸವೇನು? ಈ ಗುಹೆಯಲ್ಲಿ ಯಾರ್ಯಾರು ವಾಸಿಸುತ್ತಾರೆ? ಅಸಲಿಗೆ ಈ ವೈಕುಂಠ ಗುಹೆ ಏನು? ಈ ಗುಹೆಗೆ ಈ ಹೆಸರು ಬರಲು ಕಾರಣವೇನು ಎಂಬ ಪ್ರಶ್ನೆಗೆ ಉತ್ತರ ನಿಮಗೆ ಬೇಕೆಂದ್ರೆ ಒಮ್ಮೆ ಪುರಾಣವನ್ನ ಕೆದಕಲೇಬೇಕು. ಬನ್ನಿ, ಆ ಎಲ್ಲ ರಹಸ್ಯಮಯ ವಿಷಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಕಲಿಯುಗದಲ್ಲಿ ಮಾನವನ ರಕ್ಷಣೆಗಾಗಿ ತಿರುಪತಿ ಬಳಿಯ ತಿರುಮಲ ಬೆಟ್ಟದ ಮೇಲೆ ವಿಷ್ಣು ವೆಂಕಟೇಶ್ವರನ ರೂಪದಲ್ಲಿ ತನ್ನ ಪತ್ನಿ ಪದ್ಮಾವತಿಯೊಂದಿಗೆ ನೆಲೆಸಿದ್ದಾನೆ ಎನ್ನುವ ನಂಬಿಕೆ ಕೋಟ್ಯಾಂತರ ಜನರಲ್ಲಿದೆ. ತಿರುಪತಿ ದೇವಸ್ಥಾನದ ಬಗ್ಗೆ ನಾವು ಎಷ್ಟೇ ತಿಳಿದುಕೊಂಡಿದ್ದರೂ ಅಲ್ಲಿನ ಅದೆಷ್ಟೋ ರಹಸ್ಯಗಳ ಬಗ್ಗೆ ಈಗಲೂ ಕೂಡ ನಮಗೆ ಉತ್ತರ ಸಿಗುತ್ತಿಲ್ಲ. ತಿರುಮಲದಲ್ಲಿ ನೆಲೆಸಿರುವ ಆ ಸ್ವಾಮಿಯು ಭಕ್ತರ ಕೋರಿಕೆಯನ್ನು ನೆರವೇರಿಸುತ್ತಿದ್ದಾನೆ. ದಿನನಿತ್ಯ ಸ್ವಾಮಿಯ ದರ್ಶನಕ್ಕೆ ಕೋಟ್ಯಾಂತರ ಭಕ್ತರು ಇಲ್ಲಿ ಬರುತ್ತಾರೆ. ಈ ಸ್ವಾಮಿಯು ತಿರುಮಲ ಬೆಟ್ಟದಲ್ಲಿ ನೆಲೆಸಿ ಕೆಲವು ಸಾವಿರ ವರ್ಷಗಳೇ ಆದವು ಎಂದು ನಮ್ಮ ಪುರಾಣದ ಪ್ರಕಾರ ತಿಳಿದು ಬರುತ್ತದೆ. ಅನೇಕ ಮಂದಿ ತಿರುಮಲಕ್ಕೆ ಶ್ರೀನಿವಾಸನು ಕಲಿಯುಗದಲ್ಲಿ ಬಂದು ನೆಲೆಸಿದನು ಎಂದು ಹೇಳುತ್ತಾರೆ. ತಿರುಮಲದಲ್ಲಿ ಮುಖ್ಯವಾಗಿ ಒಂದು ವೈಕುಂಠ ಗುಹೆ ಇದೆ ಹೀಗೆಂದು ಅಲ್ಲಿನ ಪಂಡಿತರು ಪದೇ ಪದೇ ಹೇಳುತ್ತಾರೆ. ಆದರೆ ಜನಸಾಮಾನ್ಯರಿಗೆ ಮಾತ್ರ ಇದು ಗೋಚರಿಸುವುದಿಲ್ಲ ಎನ್ನುವುದು ಇನ್ನೊಂದು ವಿಶೇಷ. ವಿಷ್ಣು ಪುರಾಣದ ಪ್ರಕಾರ ಸ್ವಾಮಿಯು ಈ ತಿರುಮಲದ ಬೆಟ್ಟದ ಮೇಲೆ ಎಷ್ಟೋ ಯುಗಗಳಿಂದ ಹಿಂದೆ ಬಂದು ಹೋಗಿದ್ದಾನೆ ಎಂದು ಇಲ್ಲಿನ ಪೀಠಾಧಿಪತಿಗಳು ಹೇಳುತ್ತಾರೆ. ವೆಂಕಟೇಶ್ವರ ಸ್ವಾಮಿಯು ಕಲಿಯುಗಕ್ಕಿಂತ ಮುಂಚೆಯೇ ಏಕೆ ಬಂದಿದ್ದನು ಎಂಬ ವಿಷಯಕ್ಕೆ ಉತ್ತರ ಇಲ್ಲಿದೆ. ತಿರುಮಲ ಬೆಟ್ಟ ಅಪಾರವಾದ ಪ್ರಾಕೃತಿಕ ಸೌಂದರ್ಯದಿಂದ ಕಂಗೊಳಿಸುತ್ತಿದೆ. ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿರುವ ತಿರುಮಲ ಬೆಟ್ಟದಲ್ಲಿ ಆ ಸ್ವಾಮಿಯ ದೇವಾಲಯ ಜೊತೆ ಎಷ್ಟೋ ದೇವಾಲಯಗಳು, ಬೆಟ್ಟಗಳು, ಗುಹೆಗಳು ಇರುವ ಹಾಗೆ ತಿರುಮಲದ ಮೇಲೆ ಇನ್ನೂ ಅನೇಕ ಸ್ಥಳಗಳು ರಹಸ್ಯಮಯವಾಗಿ ಉಳಿದಿದೆ ಎಂದು ಪುರಾಣ ಹೇಳುತ್ತದೆ. ಆದರೆ ಅವುಗಳಲ್ಲಿ ಕೆಲವನ್ನು ಮಾತ್ರವೇ ನಾವು ನೋಡಿದ್ದೇವೆ. ಇನ್ನು ಅನೇಕ ಪ್ರದೇಶಗಳು ಪ್ರಾಚೀನ ಕಾಲದ ಮಾನವರು, ಅರ್ಧ ಮನುಷ್ಯ ಅರ್ಧ ಪ್ರಾಣಿ ಆಕಾರ ಇರುವ ವಿಚಿತ್ರ ಜೀವಿಗಳು, ನರ ಮಾನವರು, ನಂಬಲಾಗದಂತಹ ಭಯಾನಕ ಕಂದಕಗಳು, ಗುಹೆಗಳು, ದೈವ ಕ್ಷೇತ್ರಗಳು ಆ ಬೆಟ್ಟದಲ್ಲಿಯೂ ಈಗಲೂ ಇದೆ ಎಂದು ಮಠಾಧಿಪತಿಗಳು ಹಾಗೂ ಪೀಠಾಧಿಪತಿಗಳು ಹೇಳುತ್ತಾರೆ. ವೈಕುಂಠದಲ್ಲಿ ಆದಿಶೇಷನ ಮೇಲೆ ಮಲಗಿರುವ ಶ್ರೀ ಲಕ್ಷ್ಮೀ ಸಮೇತ ವಿಷ್ಣುವ ಮೂರ್ತಿಯು ಈ ಸೃಷ್ಟಿ ಪ್ರಾರಂಭವಾಗುವ ಮೊದಲೇ ಒಮ್ಮೆ ಭೂಲೋಕ ವಿಹಾರಕ್ಕೆ ಬಂದಿದ್ದರು. ಹಾಗೆ ಆಕಾಶದಲ್ಲಿ ತನ್ನ ಗರುಡ ವಾಹನದ ಮೇಲೆ ವಿಹಾರ ಮಾಡುತ್ತಿದ್ದ ಸಂದರ್ಭದಲ್ಲಿ ಸ್ವಲ್ಪ ದಣಿವಾದಾಗ ವಿಶ್ರಾಂತಿಗಾಗಿ ಭೂಮಿ ಮೇಲೆ ವಿಷ್ಣು ಇಳಿಯುತ್ತಾನೆ. ಹಾಗೆ ಮೊಟ್ಟ ಮೊದಲ ಬಾರಿಗೆ ವಿಷ್ಣು ಭೂಮಿಯ ಮೇಲೆ ಕಾಲಿಟ್ಟ ಪ್ರದೇಶವು ಪ್ರಕೃತಿಯ ಸೊಬಗಿನಿಂದ ಕಂಗೊಳಿಸುತ್ತಿದ್ದ ವಾತಾವರಣ ಕೊಂಡು ಆಹ್ಲಾದಕರವಾಗಿದೆ ಎಂದು ಎನಿಸುತ್ತದೆ. ಅಲ್ಲಿಯೇ ಸಮೀಪದಲ್ಲಿದ್ದ ಗುಹೆ ಒಳಗೆ ತೆರಳಿ ಶ್ರೀ ವಿಷ್ಣುವು ವಿಶ್ರಾಂತಿ ಪಡೆಯುತ್ತಾನೆ. ಅಂದಿನಿಂದ ಆ ಸ್ವಾಮಿಯು ವಿಶ್ರಾಂತಿಗಾಗಿ ಈ ತಿರುಮಲ ಬೆಟ್ಟದಲ್ಲಿರುವ
ಆ ಗುಹೆಗೆ ಸದಾಕಾಲ ಭೇಟಿ ನೀಡುತ್ತಾನೆ ಎಂದು ಇಲ್ಲಿನ ಪಂಡಿತರು ಹೇಳುತ್ತಾರೆ. ಇದು ಮಹಾವಿಷ್ಣುವಿನ ವಿಶ್ರಾಂತಿ ಕೋರಿ ಬರುವ ಗುಹೆಯಾಗಿದ್ದರಿಂದ ಇದನ್ನೇ ವೈಕುಂಠ ಗುಹೆ ಎಂದು ಕರೆಯುತ್ತಾರೆ. ಈ ಗುಹೆಯು ಸಾಮಾನ್ಯ ಮಾನವರ ಕಣ್ಣಿಗೆ ಕಾಣಿಸುವುದಿಲ್ಲ. ಈ ಗುಹೆಯ ಸಮೀಪಕ್ಕೆ ಯಾರು ಹೋಗದಂತೆ ಮಹಾವಿಷ್ಣುವಿನ ರಕ್ಷಕರು, ಗಣಗಳು, ಭಟರು ಕಾವಲನ್ನ ಕಾಯುತ್ತಾರೆ. ಇವರು ನೋಡಲು ಅರ್ಧ ಮನುಷ್ಯ ಅರ್ಧ ಪ್ರಾಣಿಯ ತರ ಹಾಗೆ ಇರುತ್ತಾರೆ ಎಂದು ಪುರಾಣಗಳಲ್ಲಿಯೂ ಕೂಡ ಉಲ್ಲೇಖ ಇದೆ. ಈ ಪವಿತ್ರವಾದ ಸ್ಥಳಕ್ಕೆ ಪಾಪ ಮಾಡಿದವರು ಹೋಗುವ ಪ್ರಯತ್ನ ಮಾಡಿದರೆ ಮರಣ ತಪ್ಪಿದ್ದೆಲ್ಲ ಎನ್ನುತ್ತಾರೆ ಪೀಠಾಧಿಪತಿಗಳು. ಶ್ರೀ ಮಹಾವಿಷ್ಣುವಿಗೆ ಆ ತಿರುಮಲ ಬೆಟ್ಟದ ಸಂಬಂಧದಿಂದಲೇ ಕಲಿಯುಗದಲ್ಲಿ ವೆಂಕಟೇಶ್ವರ ಸ್ವಾಮಿಯಾಗಿ ನೆಲೆಸಿದನು ಎಂದು ನಂಬಲಾಗಿದೆ. ಈ ವೈಕುಂಠ ಗುಹೆಯ ಕುರಿತು ರಾಮಾಯಣದಲ್ಲಿಯೂ ಕೂಡ ಉಲ್ಲೇಖವಿದೆ. ಅದರ ಪ್ರಕಾರ ಶ್ರೀರಾಮಚಂದ್ರ ಸೀತೆಯನ್ನು ಹುಡುಕುತ್ತಾ ಲಂಕೆಯ ಕಡೆಗೆ ಹೋಗುತ್ತಿರುವಾಗ ಈ ತಿರುಮಲ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದನು. ಅಲ್ಲಿಯ ಒಂದು ಆಶ್ರಮದಲ್ಲಿ ತಪಸ್ಸು ಮಾಡುತ್ತಿದ್ದ ಅಂಜನಾ ದೇವಿಗೆ ಶ್ರೀರಾಮನು ಭೇಟಿಯಾಗಿದ್ದನು ಎಂದು ಗೊತ್ತಾಗುತ್ತದೆ. ಹಾಗೆಯೇ ಶ್ರೀರಾಮನೇ ಈ ವೈಕುಂಠ ಗುಹೆಯಲ್ಲಿ ಕೆಲವು ದಿನಗಳ ಕಾಲ ವಾಸವಾಗಿದ್ದನು. ಕಾರಣ ಮಹಾವಿಷ್ಣುವಿನ ಇನ್ನೊಂದು ಅವತಾರವೇ ಶ್ರೀರಾಮ. ಇಂತಹ ಹಲವಾರು ಗುಹೆಗಳು ನೀವು ತಿರುಪತಿಯಲ್ಲಿ ಆಗಾಗ ನಡೆದುಕೊಂಡು ಹೋಗುವಾಗ ಕಾಣಬಹುದು. ಅಲ್ಲಿ ಇತ್ತೀಚೆಗೆ ಹಲವಾರು ಪ್ರಾಣಿಗಳು ಕೂಡ ವಾಸಿಸುತ್ತವೆ. ಈ ರೀತಿ ಕಾಣುವ ಪ್ರತಿಯೊಂದು ಗುಹೆಗಳು ವೈಕುಂಠ ಗುಹೆ ಅಲ್ಲ. ಸಾಮಾನ್ಯ ಮನುಷ್ಯರಿಗೆ ಈ ಗುಹೆ ಗೋಚರಿಸುವುದೇ ಇಲ್ಲ ಎನ್ನುತ್ತಾರೆ ಇಲ್ಲಿನ ಪಂಡಿತರು. ತಿರುಪತಿ ವೆಂಕಟೇಶ್ವರ ಸನ್ನಿಧಾನಕ್ಕೆ ನೀವು ಹೋಗಿದ್ದರೆಂದ್ರೆ ಅಲ್ಲಿ ನೀವು ಒಂದು ನೈಸರ್ಗಿಕ ಶಿಲಾ ತೋರಣವನ್ನು ನೀವು ನೋಡಿರಬಹುದು. ಅನೇಕ ವರ್ಷಗಳ ಹಿಂದೆ ಈ ಶಿಲಾ ತೋರಣವನ್ನು ಮುಟ್ಟಲು ಹಾಗೂ ಸಮೀಪಕ್ಕೆ ಹೋಗಿ ಬರಲು ಹಿಂದೆ ಅವಕಾಶವಿತ್ತು. ಆದರೆ ಈಗ ಈ ಒಂದು ಪ್ರದೇಶವನ್ನು ಪ್ರವೇಶಿಸದಂತೆ ನಿಷೇಧಿಸಲಾಗಿದೆ. ತಿರುಪತಿಯಲ್ಲಿ ಅನೇಕ ವೈಶಿಷ್ಟ್ಯಗಳಿವೆ, ಪವಾಡಗಳಿವೆ ಎಂದು ಈಗಲೂ ನಂಬಲಾಗಿದೆ. ಇಲ್ಲಿನ ವಿಶೇಷ ಅಂಶಗಳಲ್ಲಿ ಇಲ್ಲಿನ ಶಿಲಾ ತೋರಣವು ಒಂದು. ಇಲ್ಲಿಯೇ ಶ್ರೀ ವೆಂಕಟೇಶ್ವರನ ಪಾದ ಕೂಡ ಇದೆ ಎಂದು ನಂಬಲಾಗಿದೆ. ಇಲ್ಲಿ ನಡೆಯುವ ವಿಸ್ಮಯಗಳು ಅನೇಕ ಕುತೂಹಲಗಳನ್ನ ಮೂಡಿಸುತ್ತವೆ. ಮಹಾವಿಷ್ಣುವು ವೈಕುಂಠದಿಂದ ಭೂಲೋಕಕ್ಕೆ ಬಂದಿದ್ದು ಈ ಶಿಲಾ ತೋರಣದಿಂದಲೇ ಎನ್ನಲಾಗುತ್ತದೆ. 20 ವರ್ಷಗಳ ಮೊದಲು ಅಲ್ಲಿಗೆ ಭಕ್ತರಿಗೆ ಪ್ರವೇಶವಿತ್ತು. 26 ಅಡಿ ಅಗಲ 10 ಅಡಿ ಎತ್ತರದ ಈ ಶಿಲಾತೋರಣ ಏಷ್ಯಾದಲ್ಲಿಯೂ ಎಲ್ಲಿಯೂ ನೀವು ಕಾಣಲು ಸಾಧ್ಯವೇ ಇಲ್ಲ. ಇದು ನಿರ್ಮಾಣಗೊಂಡು 20 ಲಕ್ಷ ವರ್ಷಗಳೇ ಆಗಿರಬಹುದೆಂದು ನಂಬಲಾಗಿದೆ. ನೈಸರ್ಗಿಕವಾಗಿ ನಿರ್ಮಾಣವಾಗಿದೆ ಎಂದು ಭೂವಿಜ್ಞಾನ ತಜ್ಞರು ಕೂಡ ಹೇಳುತ್ತಾರೆ. ಹಾಗೆಯೇ ಸುಮಾರು 30 ವರ್ಷಗಳ ಹಿಂದೆ ನಾಸಾದಿಂದ ಬಂದಂತಹ ಹಲವಾರು ವಿಜ್ಞಾನಿಗಳು ಈ ಒಂದು ಶಿಲಾತೋರಣಕ್ಕೆ ಭೇಟಿ ಕೊಟ್ಟಿದ್ದರು. ಇದನ್ನ ಅವರು ಸ್ಟಾರ್ ಗೇಟ್ ಎನ್ನುವ ಬಾಹ್ಯಾಕಾಶದ ವಾರ್ಮ್ ಹೋಲ್ ಎಂಟ್ರೆನ್ಸ್ ಎಂದು ಕರೆಯುತ್ತಾರೆ. ಅಂದರೆ ವೈಕುಂಠದಿಂದ ವಿಷ್ಣುವು ಈ ಶಿಲಾತೋರಣದ ಮೂಲಕ ಭೂಮಿಗೆ ಇಳಿದು ಬಂದಿದ್ದು ಸರಿ ಎಂದು ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಹಿಂದೆ 1889ರಲ್ಲಿ ಬ್ರಿಟಿಷರು ಈ ಶಿಲಾತೋರಣ ಸುತ್ತಮುತ್ತ ಸಂಶೋಧನೆಯನ್ನು ನಡೆಸುತ್ತಿದ್ದಾಗ ಅಲ್ಲಿ ಅವರಿಗೆ 100 ವರ್ಷಗಳ ಹಳೆಯ ಖಜಾನೆಯೊಂದು ಕೂಡ ದೊರಕಿತ್ತು. ಆದರೆ ಯಾವಾಗ ಈ ಖಜಾನೆ ಇಲ್ಲಿ ಸಿಕ್ಕಿತ್ತೋ ಅದೇ ದಿನ ಸಾಯಂಕಾಲ ಇಲ್ಲಿ ಕೆಲಸ ಮಾಡುತ್ತಿದ್ದಂತಹ ಹಲವಾರು ಬ್ರಿಟಿಷ್ ಅಧಿಕಾರಿಗಳು ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದರು. ಇದಕ್ಕೆ ಕಾರಣ ಈ ಖಜಾನೆಯನ್ನ, ಈ ಶಿಲಾತೋರಣವನ್ನ ಹಾಗೂ ತಿರುಪತಿಯಲ್ಲಿರುವ ಆ ವೈಕುಂಠ ಗುಹೆಯನ್ನ ಈಗಲೂ ಕೂಡ ಕೆಲ ನರಮಾನವರು ಕಾಯುತ್ತಿದ್ದಾರೆ ಎನ್ನುವ ನಂಬಿಕೆ ಇದೆ. ಆದರೆ ಸಾಮಾನ್ಯ ಮನುಷ್ಯರಿಗೆ ಈ ನರಮಾನವರು ಕೂಡ ಇಲ್ಲಿ ಕಾಣುವುದಿಲ್ಲ, ಗೋಚರಿಸುವುದಿಲ್ಲ ಎನ್ನುವುದು ಇಲ್ಲಿನ ಪಂಡಿತರ ನಂಬಿಕೆಯಾಗಿದೆ. ಇದೇ ಕಾರಣ ಅಂದಿನಿಂದ ಇಲ್ಲಿ ಯಾವುದೇ ರೀತಿಯ ಉತ್ಖನನ ಕಾರ್ಯಗಳು 1890ರಿಂದ ಎಂದಿಗೂ ನಡೆದಿಲ್ಲ. ಆದರೆ ಈಗಲೂ ಕೂಡ ತಿರುಪತಿಯ ಆ 7 ಬೆಟ್ಟಗಳಲ್ಲಿ ಹಲವಾರು ಕಡೆಯಲ್ಲಿ ಭಾರಿ ಪ್ರಮಾಣದ ಖಜಾನೆ ಹಾಗೂ ಸಂಪತ್ತು ಅಡಗಿಕೊಂಡಿದೆ ಎಂದು ನಂಬಲಾಗಿದೆ. ಸ್ವತಃ ಆ ಶ್ರೀನಿವಾಸನೇ ಇಲ್ಲಿ ವಾಸಿಸುವುದರಿಂದ ಈ ಅದ್ಭುತ ಬೆಟ್ಟಗಳು ದಿವ್ಯ ಶಕ್ತಿಯನ್ನ ಹೊಂದಿವೆ. ಇದೇ ಕಾರಣ ತಿರುಪತಿ ತಿರುಮಲ ಬೆಟ್ಟದಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಅದರದೇ ಆದಂತಹ ಶಕ್ತಿ ಇರೋದು ಸಹಜವೇ. ಎಷ್ಟೋ ಬಾರಿ ಇಲ್ಲಿರುವ ನರಮಾನವರು ಬೇರೆ ಬೇರೆ ಪ್ರಾಣಿಗಳ ರೂಪವನ್ನು ಪಡೆದು ಓಡಾಡುತ್ತಾರೆ ಎನ್ನುವ ಮಾಹಿತಿ ಕೂಡ ಇದೆ. ನೋಡಿದಿರಾ ಸ್ನೇಹಿತರೆ, ತಿರುಪತಿ ತಿರುಮಲದ ಆ ಶಿಖರಗಳ ಎಷ್ಟೋ ಮಹಿಮೆಗಳು ಸಾಮಾನ್ಯ ಮಾನವರಿಗೆ ಎಟುಕದ ಎಷ್ಟೋ ರಹಸ್ಯಗಳನ್ನು ಈಗಲೂ ಕೂಡ ಹೊಂದಿದೆ ಎಂದ್ರೆ ನೀವು ನಂಬಲೇಬೇಕು. ಆದರೆ ತಿರುಪತಿ ತಿರುಮಲ ಬೆಟ್ಟಕ್ಕೆ ನೀವು ಹೋದಾಗ ಒಂದೊಂದು ಜಾಗಗಳನ್ನ ಗಮನವಿಟ್ಟು ನೋಡಿದಾಗ ನಿಜಕ್ಕೂ ಪ್ರತಿಯೊಂದು ಆ ಜಾಗಗಳಲ್ಲಿ ತಮ್ಮದೇ ಆದ ವಿಸ್ಮಯ ಹಾಗೂ ದಿವ್ಯ ಶಕ್ತಿಯನ್ನ ಈಗಲೂ ಕೂಡ ಕಾಣಬಹುದು. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ವೆಂಕಟೇಶ್ವರ ಎಂದು ಬರೆಯಿರಿ.
ಬರೆಯಿರಿ. ತಿರುಪತಿಯ ಬಗ್ಗೆ ಇನ್ನಷ್ಟು ರಹಸ್ಯಗಳನ್ನ, ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.